ನಂದಿಕೂರಿನ ದೇವರಕಾಡು ನೆಲಸಮ ಮಾಡಿ ನಿರ್ಮಾಣ ಹಂತದಲ್ಲಿರುವ ಎಣ್ಣೆ ಕಂಪನಿಯ ಕಾಮಗಾರಿಯ ಸಂದರ್ಭ ಕೃಷಿಕರ ಜೀವನಾಡಿ ಬೃಹತ್ ತೊರೆಯನ್ನ ಮುಚ್ಚಿದ್ರೆ ಅಂಬೇಡ್ಕರ್ ಯುವ ಸೇನೆ ಸ್ಥಳೀಯರನ್ನ ಒಗ್ಗೂಡಿ ರೈತರ ಉಳಿವಿಗಾಗಿ ಹೋರಾಟ ನಡೆಸಲಿದ್ದೇವೆ ಎಂಬುದಾಗಿ ಎಚ್ಚರಿಸಿದೆ. ಸಂಸ್ಥೆಯ ಪ್ರಮುಖರಾದ ಲೋಕೇಶ್ ಕಂಚಿನಡ್ಕ ಅವರು ಮಾತನಾಡಿ, ಸುಜ್ಲಾನ್ ಕಂಪನಿಯು ಎಣ್ಣೆ ಕಂಪನಿಯೊಂದಕ್ಕೆ ಸರ್ಕಾರದಿಂದ ಪಡೆದ ಜಾಗವನ್ನು ಹಸ್ತಾಂತರಿಸಿದ್ದು, ಸುಜ್ಲಾನ್ ಕಂಪನಿ ಎಣ್ಣೆ ಕಂಪನಿಯೊಂದಕ್ಕೆ ಸರ್ಕಾರದಿಂದ ಪಡೆದ ಜಾಗವನ್ನು ಹಸ್ತಾಂತರಿಸಿದ್ದು, ಈ ಪ್ರದೇಶದಲ್ಲಿದ್ದ ನಂದಿಕೂರು ದುರ್ಗಾ ಸನ್ನಿಧಿಗೆ ಸೇರಿದ ಮುಗಿಲಕಾಡು ನೆಲಸಮ ಮಾಡುವ ಮೂಲಕ ಹಿಂದುಳಿದ ಧಾರ್ಮಿಕ ಭಾವನೆಗೆ ಧಕ್ಕೆಯಾಗುವಂತೆ ಮಾಡಲಾಗಿದೆ. ಇದರೊಂದಿಗೆ ಬಹಳಷ್ಟು ಪುರಾತನ ದೇವರ ಕಟ್ಟೆಗಳನ್ನು ನಾಶಗೊಳಿಸಲಾಗಿದೆ. ಇದೀಗ 150ಕ್ಕೂ ಅಧಿಕ ದಲಿತ ಕುಟುಂಬಗಳು ಹಾಗೂ 500ಕ್ಕೂ ಅಧಿಕ ಇತರೆ ಕುಟುಂಬಗಳ ಕುಡಿಯುವ ನೀರಿನ ಬಾವಿಗಳಿಗೆ ನೀರಿನ ಕೊರತೆಯಾಗಿದ್ದ ಹಾಗೂ ರೈತರ ಕೃಷಿ ಚಟುವಟಿಕೆಗಳಿಗೆ ಜೀವನಾಡಿಯಾಗಿದ್ದ ಬೃಹತ್ ನೀರಿನ ತೊರೆಯನ್ನ ಬಹುತೇಕ ಮುಚ್ಚುವ ಮೂಲಕ ಅನ್ಯಾಯ ಎಸಗಲಾಗಿದೆ ಎಂದು ಆರೋಪಿಸಿದ್ದಾರೆ. ನಂದಿಕೂರು ಮುಗಿಲಕಾಡಿನಲ್ಲಿ ಆಯಿಲ್ ಫ್ಯಾಕ್ಟರಿ ಒಂದು ತಲೆ ಎತ್ತುತ್ತಿದೆ. ಅಲ್ಲಿ ದಟ್ಟವಾದ ಕಾಡನ್ನು ನಾಶಗೊಳಿಸಿ ಅಲ್ಲಿ ಯಾರಿಗೂ ಕಾಣದಂತೆ ಒಳಗಿಂದೊಳಗೆ ಒಂದು ಫ್ಯಾಕ್ಟ್ರಿಯನ್ನು ಕಟ್ತಾ ಇದ್ದಾರೆ. ಅಲ್ಲಿ ಒಂದು 4 ಎಕರೆ ಜಾಗದಲ್ಲಿ ಮುಗಿಲಕಾಡಿನಲ್ಲಿ ಒಂದು ಕೆರೆ ಇತ್ತು. ಮತ್ತು ಇತಿಹಾಸ ಉಳ್ಳಂತಹ ಒಂದು ತೊರೆ ಇತ್ತು. ಕಾಂತಾಬಾರ ಬೂದಾಬಾರ ಎಂಬುವರು ತೋಡಿದಂಥ ಒಂದು ತೊರೆ ಇತ್ತು. ಆ ತೊರೆಯ ನೀರು ದೇವಸ್ಥಾನದ ಭಾಗವಾಗಿ ಬೇಸಾಯಕ್ಕೆ ರೈತರಿಗೆ ಅದು ಹೋಗ್ತಿತ್ತು. ಆ ತೊರೆಗೆ ಈಗಾಗಲೇ ಕಾಮಗಾರಿ ಮಾಡುವಾಗ ಅಲ್ಲಿ ತೊರೆಗೆ ಮಣ್ಣು ತುಂಬಿಸಿ ತೊರೆಯನ್ನು ಮುಚ್ಚುವಂಥ ಒಂದು ಪ್ರಯತ್ನವನ್ನು ಮಾಡುತ್ತಿದ್ದಾರೆ. ಅದೇ ರೀತಿ ಈಗಾಗಲೇ ಆ ಕೆರೆಯನ್ನು ಮುಚ್ಚಿ ನೆಲಸಮಗೊಳಿಸಿದ್ದಾರೆ. ಇದರಿಂದ ಅಲ್ಲಿ ಸಾಧಾರಣ ಒಂದು 100-150 ದಲಿತ ಕುಟುಂಬಗಳು ಹಾಗೂ ಒಂದು 500 ಇತರರು ವಾಸ್ತವ್ಯವಿರುವಂತಹ ಒಂದು ಗ್ರಾಮೀಣ ಪ್ರದೇಶಕ್ಕೆ ಪೂರಕವಾಗಿರುವಂತಹ ತೊರೆಯನ್ನು ಮುಚ್ಚುವುದರಿಂದ ಅಲ್ಲಿ ಬೇಸಾಯಕ್ಕೆ ತುಂಬ ಅನಾನುಕೂಲವಾಗ್ತದೆ. ಯಾವುದೇ ಕಾರಣಕ್ಕೂ ಅಲ್ಲಿ ತೊರೆಯನ್ನು ಮುಚ್ಚಬಾರ್ದು. ತೊರೆಯನ್ನು ಮುಚ್ಚಿದರೆ ಅಂಬೇಡ್ಕರ್ ಯುವ ಸೇನೆ ಗ್ರಾಮಸ್ಥರೊಂದಿಗೆ ಉಗ್ರ ರೀತಿಯ ಒಂದು ಪ್ರತಿಭಟನೆಯನ್ನು ಕೈಗೊಳ್ಳುವುದಾಗಿ ಈಗಾಗಲೇ ನಾವು ಪಲಿಮಾರು ಗ್ರಾಮ ಪಂಚಾಯಿತಿಗೆ ಮನವಿಯನ್ನು ಸಲ್ಲಿಸಿದ್ದೇವೆ. ಈ ಸಂದರ್ಭದಲ್ಲಿ ಅವರೊಂದಿಗೆ ದಲಿತ ಮುಖಂಡರಾದ ಕೃಷ್ಣ ಬಂಗೇರ ಹಾಗೂ ವಸಂತ ಪಾದಬೆಟ್ಟು ಜೊತೆಗಿದ್ರು.